ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಹಬ್ಬವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಆ ತಾಯಿಯ ಆಶೀರ್ವಾದವನ್ನು ಕೋರುತ್ತೇನೆ. ಆಗಸ್ಟ್ ತಿಂಗಳು ಅಂದರೆ ಇದೇ ತಿಂಗಳ 30ನೇ ತಾರೀಕು ಸಂಜೆ 5:30 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮದ ಮುಖಾಂತರ ಹಬ್ಬಕ್ಕೆ ಸಿದ್ಧತೆಯನ್ನು ನಾವು ಮಾಡಲಿದ್ದೇವೆ. ಸಿದ್ಧತೆಯಾಗಿ 9 ದಿವಸಗಳ ನವೇನ ಪ್ರಾರ್ಥನೆ ಮತ್ತು ದಿವ್ಯ ಬಲಿಪೂಜೆಯು ನಡೆಯಲಿರುವುದು. ಮಾತ್ರವಲ್ಲದೆ ಅನಾರೋಗ್ಯದಲ್ಲಿರುವಂಥವರಿಗೆ ಆರೋಗ್ಯವನ್ನು ಪಡೆದುಕೊಳ್ಳುವುದಕ್ಕೆ ಬೇಕಾದಂಥ ಆಶೀರ್ವಾದವನ್ನು ವಿಶೇಷವಾಗಿ ಈ 9 ದಿವಸಗಳಲ್ಲಿ ನೀಡಲಾಗುವುದು. ಸೆಪ್ಟೆಂಬರ್ ತಿಂಗಳ 7ನೇ ತಾರೀಕು ಸಂಜೆ ಸಂಭ್ರಮದ ಬಲಿಪೂಜೆ, ನಂತರ 8ನೇ ತಾರೀಕು ಹಬ್ಬದ ದಿವಸ. ಈ ದಿವಸ ಬೆಳಿಗ್ಗೆಯಿಂದ ಸಂಜೆಯ ತನಕ ಪೂಜಾ ಕಾರ್ಯಕ್ರಮಗಳು ನಡೆಯಲಿರುವುದು. ಕನ್ನಡ, ಮಲಯಾಳಂ, ಇಂಗ್ಲಿಷ್ ಮತ್ತು ಕೊಂಕಣಿ ಭಾಷೆಗಳಲ್ಲಿ ಬಲಿಪೂಜೆಯನ್ನು ನೆರವೇರಿಸಲಾಗುವುದು. ಈ ಅತಿ ದೊಡ್ಡ ವಾರ್ಷಿಕ ಕಾರ್ಯಕ್ರಮಕ್ಕೆ, ಹರಿಹರದ ಆರೋಗ್ಯ ಮಾತೆಯ ಈ ಸಂಭ್ರಮಕ್ಕೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಆ ತಾಯಿಯು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.